ಪಾವಗಡ ತಾಲೂಕಿನಲ್ಲಿ ಸಂವಿಧಾನ ಬಳಗದ ವತಿಯಿಂದ ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಅಂಗವಾಗಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಭೀಮಾ ಕೊರೆಂಗಾವ್ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಪಾವಗಡ ನಗರದ ನಿರೀಕ್ಷಣಾ ಮಂದಿರದಿಂದ ಹೊರಟು ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿಯ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಸಿಕೆಪುರ ಹನುಮಂತರಾಯಪ್ಪನವರ ತಂಡದವರಿಂದ ಭೀಮಾ ಕೊರೆಂಗಾವ್ ಹಾಡಿನ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಕಾರ್ಯಕ್ರಮದ ಸಂಘಟಕರಾದ ಸುಬ್ಬರಾಜು ಬೌದ್ಧ ಸಮಾಜ ಮಾತನಾಡಿ, ಭಾರತ ದೇಶ ಜಾತಿ ವ್ಯವಸ್ಥೆಯಿಂದ ಕೂಡಿರುವ ದೇಶ. ಜಾತಿಯ ಕಾರಣಕ್ಕಾಗಿ ವ್ಯಕ್ತಿಯನ್ನ ಕೆಟ್ಟದಾಗಿ ಕಾಣುವ ಪರಿಸ್ಥಿತಿ ಇಂದಿಗೂ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಡಿಜೆಎಸ್ ನಾರಾಯಣಪ್ಪ ಮಾತನಾಡಿ, ಈ ನಾಡಿನ ಶೋಷಿತರಿಗೆ ಒಂದು ಬದುಕನ್ನ ಕಟ್ಟಿಕೊಟ್ಟವರು ಅಂಬೇಡ್ಕರ್. ಅಂಬೇಡ್ಕರ್ ಅವರನ್ನ ನಾವು ಸ್ಮರಣೆ ಮಾಡಿಕೊಳ್ಳಬೇಕು. ಜನವರಿ 1, 1818ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಮುದಾಯದ ಸ್ವಾಭಿಮಾನಕ್ಕಾಗಿ ಭೀಮಾ ಕೊರೆಂಗಾವ್ ಯುದ್ಧ ನಡೆದಿದೆ. 500 ಜನ ಮಹಾರ್ ಸೈನಿಕರು 28,000 ಪೇಶ್ವೆಗಳ ವಿರುದ್ಧ ಯುದ್ಧ ಮಾಡಿ ಜಯಗಳಿಸಿದರು. ಇದನ್ನು ನಾವು ವಿಜಯೋತ್ಸವವಾಗಿ ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದೀವಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ತಪಗಾನದೊಡ್ಡಿ ಮುತ್ಯಾಲಪ್ಪ ಇವರ ಹುಟ್ಟುಹಬ್ಬವನ್ನು ಆಚರಿಸಿ ಮುಖಂಡರು ಬರ್ತ್ಡೇ ವಿಶ್ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಆದಂತಹ ಮದ್ಲೆಟಪ್ಪ ದೌಡಬೆಟ್ಟ, ಅಂಜಪ್ಪ ವೈಎನ್ ಹೊಸಕೋಟೆ, ವಿಜಿ ಪಾವಗಡ, ರಾಮಾಂಜನಪ್ಪ ಕಟ್ಟಡ ಕಾರ್ಮಿಕರ ತಾಲೂಕು ಅಧ್ಯಕ್ಷರು, ನಾರಾಯಣಪ್ಪ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ, ಕತಿ ಕ್ಯಾತನಹಳ್ಳಿ, ಟಿಎನ್ ಪೇಟೆ ರಮೇಶ್, ಪಿಎ ನರಸಿಂಹಪ್ಪ ಪಳವಳ್ಳಿ, ನರಸಿಂಹಪ್ಪ ಡಿಎಸ್ಎಸ್ ತಾಲೂಕು ಸಂಚಾಲಕ, ರವಿಕುಮಾರ್ ಇಂದ್ರಬೆಟ್ಟ, ಬಂಗಾರಪ್ಪ ಮುರಳಿ ಚಿನ್ನಮ್ಮನಹಳ್ಳಿ, ಬೋಜಪ್ಪ ಮಂಗಳವಾಡ, ನಾಗರಾಜು ರಾಪ್ಟೆ, ಹನುಮಂತರಾಯ ದೇವಲಕೆರೆ, ಹನುಮಂತರಾಯ ಟಿಎನ್ ಕೋಟೆ, ಮೈಲಾರಪ್ಪ ನಲಿಗಾನಹಳ್ಳಿ, ತಿಪ್ಪೇಸ್ವಾಮಿ ತುಮಕುಂಟೆ, ನಾಗರಾಜ್ ಪಾವಗಡ ಇನ್ನು ಅನೇಕ ದಲಿತ ಮುಖಂಡರು ಭಾಗವಹಿಸಿದ್ದರು. ವರದಿ ರಾಮಪ್ಪ ಸಿಕೆಪುರ. ಕಳೆದ ವರ್ಷ ನಾವು ಕೇವಲ 16 ಜನ ಈ ಒಂದು ಭೀಮಾ ಕೊರೆಂಗಾವ್ ಮಾಡಬೇಕು. ಈ ದೇಶ ಇಲ್ಲ, ಇಡೀ ಭಾರತಾದ್ಯಂತ ಇವತ್ತೇನಾಗಿದೆ ಅಂದರೆ ಹೊಸ ವರ್ಷ ಅಂದ ತಕ್ಷಣ ಗಂಟತ್ತು ನಂಬಿಟ್ಟು ಖುಷಿ ಪಡುವಂಥ ಕಾಲ ಇದೆ. ಆದರೆ ನಮಗೂ ಕೂಡ ಕಳೆದ 16 ವರ್ಷಗಳಿಂದ ನಾವು ಪ್ರತಿ ಬರ್ತಂಗ ಬುದ್ಧನ ಬಸವನ ಅಂಬೇಡ್ಕರ್ನ ಓದ್ಕೊಳ್ಳೋದು ಏನೂ ಗೊತ್ತಾಗಿಲ್ಲ. ಆಮೇಲೆ ಗೊತ್ತಾಯಿತು ಭೀಮಾ ಕೊರೆಂಗಾವ್ ಅಂದರೆ ನಮ್ಮ ತನಕ ಸಮಾನತೆ, ದಲಿತರ ವಿಮೋಚನೆಗಾಗಿ ಭೀಮಾ ಕೊರೆಂಗಾವ್ ನಡೆದಂಥ ಸ್ವಾಭಿಮಾನ ಯುದ್ಧ ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ನಾವು ಕಳೆದ 2 ವರ್ಷಗಳಿಂದ ಈ ತಾಲೂಕಿನ ಎಲ್ಲ ದಲಿತರ ಮಾಡ್ತಾ ಇದ್ವಿ. ಏನು ಈ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಕಾರ್ಯಕ್ರಮ ಯಾಕೆ ಮಾಡಬೇಕು? ಎಲ್ಲರೂ ಕೂಡ ಸಂತೋಷವಾಗಿದ್ದಾರಲ್ಲ, ಬಟಾಣಿ ಗಿಟಾಣಿ ಕೂತ್ಕೊಂಡಿದ್ದಾರೆ, ನಾವ್ಯಾಕೆ ಇದನ್ನು ಮಾಡಬೇಕು, ಬರೀ ದಿನಸರಣೆ ಯಾಕೆ ಮಾಡ್ತೀವಿ ಅಂತ ಪ್ರಶ್ನೆ ಬರುತ್ತೆ ನಿಮ್ಮಲ್ಲಿ. ಕಾರಣ ಇಷ್ಟೇ, ನಾವು ಯಾಕೆ ಮಾಡಬೇಕಂದ್ರೆ ಇದು 1818ರಲ್ಲಿ ಬ್ರಾಹ್ಮಣರ ಪೇಶ್ವೆಗಳಿಗೂ ಮತ್ತು ಮಹಾರ್ ಸಮುದಾಯದ ಒಂದು ಸೈನ್ಯಕ್ಕೆ ಅವರ ಮಧ್ಯೆ ನಡೆದಂಥ ಯುದ್ಧವನ್ನು ಕೇವಲ 500 ಜನದ ಪೇಶ್ವೆಗಳ ಮಹಾರ್ ಸೈನಿಕರು 28,000 ಜನ ಇದ್ದಂಥ ಬ್ರಾಹ್ಮಣ ಪೇಶ್ವೆಗಳನ್ನು ಸುಮಾರು 28 ಕಿಲೋಮೀಟರ್ 12 ಗಂಟೆಗಳ ಕಾಲ, ಅದು 1817 ರಾತ್ರಿ 31ಕ್ಕೆ ಡಿಸೆಂಬರ್ 31ಕ್ಕೆ ಈ ಒಂದು ಯುದ್ಧ ಸ್ಟಾರ್ಟ್ ಆಗಿದೆ. ಇದು ಜನವರಿ 1ನೇ ತಾರೀಕು 2018 ಬೆಳಿಗ್ಗೆ 9 ಗಂಟೆಗೆ ಯುದ್ಧ ಮುಗಿದಿದೆ. ಆ ಯುದ್ಧದಲ್ಲಿ 28,000 ಅಂತ ಈ ಪೇಶ್ವೆ ಬ್ರಾಹ್ಮಣರನ್ನು ಕೇವಲ 500 ಮಂದಿ ಇದ್ದಂಥ 500 ಮಂದಿ ಪೇಶ್ವೆ ನಮ್ಮ ಮಹಾರ ಯೋಧರೆಲ್ಲ ಅವರ ಎಲ್ಲ ತಲೆಯನ್ನು ಚಂಡಾಡಿ ಅವ್ರ ಉಂಡೆಗಳನ್ನು ಕಡಿದು ಅವರನ್ನು ಓಡೋದ ಆ ಲೆವೆಲ್ಗೆ ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ನಾವು ಗೆಲ್ತೀವಿ. ಆಮೇಲೆ ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾರೆ ಬ್ರಿಟಿಷರು ಯಾರು ಬರ್ತಿದ್ದಾರೆ ಯಾರು ಬರ್ತಿದ್ದಾರೆ ಅಂತ. ಅದರಲ್ಲಿ ನಮ್ಮವರು ನಮ್ಮ ಮಹಾರ ಸಮುದಾಯದವರು ಸುಮಾರು 20 ಜನ ಹೊತ್ತು ಅಮರವೀರಾಗಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಇವರ ಸಾಂಕೇತಿಕವಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತಾರೆ. ಈ ಸ್ಮಾರಕ ಹೇಗೆ ಬರ್ತಾಯಿದ್ದು ಅನ್ನೋ ಪ್ರಶ್ನೆಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೋ ಒಂದು ಕಡೆ ವಿದೇಶದಲ್ಲಿ ಲೈಬ್ರರಿಯಲ್ಲಿ ಓದ್ತಾ ಇರ್ಬೇಕಾದ್ರೆ ಅವ್ರ ಕಣ್ಣಿಗೆ ಅದು ಬೀಳುತ್ತೆ, ಭೀಮಾ ಕೊರೆಂಗಾವ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತೇಳಿ. ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೇಲಿ ಸೀದಾ ಹೋಗ್ತಾರೆ ಮೇಲೆ ಸವರ್ಣೀಯರ ಮೇಲೆ ಬೀಳ್ಕೊಡ್ದು ಬಯಲಿಗೆ ಆಗ್ತಾ ಇದೆ. ಮತ್ತೆ ಅವರು ಸತ್ತ ದನಗಳನ್ನ ಒತ್ತಾಕ್ಬೇಕು, ಸತ್ತ ಪ್ರಾಣಿಗಳನ್ನ ಅವರು ಒತ್ತಾಕುವಂತ ಕೆಲಸನ ನಮಗೆ ಕೊಟ್ಟಿರ್ತಾರೆ. ಎಂತ ಒಂದು ಪರಿಸ್ಥಿತಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ಆಗ್ಲೇ
ಬ್ರಿಟಿಷ್ ಅವರು ನಮ್ಮ ಮಹಾರ ಜನಾಂಗದ ದಲಿತರನ್ನ ಸೈನ್ಯಕ್ಕೆ ಸೇರಿಸ್ಕೊಂಡಿರ್ತಾರೆ. ಆದರೆ ಪೇಶ್ವಿ ಇವರು ಬ್ರಾಹ್ಮಣರು ಯಾರನ್ನೂ ಯಾರನ್ನೂ ಸೈನ್ಯಕ್ಕೆ ಸೇರಿಸ್ಕೊಂಡಿರೋದಿಲ್ಲ. ಅಂಥದ್ರಲ್ಲಿ 18ರಲ್ಲಿ ಯುದ್ಧ ಪ್ರಾರಂಭ ಆಗ್ತೈತೆ. 17, 28,000 ಜನ ಸೈನಿಕರು ಏನಿರ್ತಾರೆ ಬ್ರಾಹ್ಮಣರು, ಕೇವಲ 600ರಿಂದ 500 ಮಂದಿ ಮಾತ್ರ ನಮ್ಮವರು ಸೇರ್ಕೊಂಡು, ಬ್ರಿಟಿಷ್ನವರು ಬೇರೆಯವರು ಸೇರ್ಕೊಂಡಿರ್ತಾರೆ. ಆದರೆ ನಮ್ಮವರು ಅವ್ರನ್ನೆಲ್ಲನ 28,000 ಜನ. ಆಗಲೇ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಕಾರ್ಯಕ್ರಮ ಪಾವಗಡ ತಾಲೂಕಿನಲ್ಲಿ ನಾವು ಏನು ಇವತ್ತು ಐತಿಹಾಸಿಕ ಕೊರೆಂಗಾವ್ ವಿಜಯೋತ್ಸವ ಕಾರ್ಯಕ್ರಮವನ್ನ ಪಾವಗಡ ತಾಲೂಕಿನಲ್ಲಿ ಇವತ್ತು ಎಲ್ಲ ದಲಿತ ಪರ ಸಂಘಟನೆಗಳು ಈ ಒಂದು ಐತಿಹಾಸಿಕ ಒಂದು ಯುದ್ಧ ಏನಿತ್ತು ಮತ್ತು ಬ್ರಾಹ್ಮಣ ಪೇಶ್ವೆ ಜನಾಂಗಕ್ಕೂ ಮತ್ತು ಮಹಾರ್ ಸೈನಿಕರಿಗೆ ನಡೆದಂತ ಘನಘೋರ ಯುದ್ಧವಾಗಿರ್ತದೆ. ಈ ಯುದ್ಧವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಯುದ್ಧವನ್ನು ಮಾಡಿರ್ತಕ್ಕಂಥ ಸೈನಿಕರ ಒಂದು ಸ್ಮರಣಾರ್ಥಕ್ಕೋಸ್ಕರ ಇವತ್ತು ವಿಜಯೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿ